ಬೆಂಗಳೂರಿನ ಕಡಬದಲ್ಲಿ ಮನಕರಗುವ ಸ್ಟೋರಿಯೊಂದನ್ನು ವಿ4 ನ್ಯೂಸ್ ವರದಿ ಮಾಡಿತ್ತು. ಮನೆಯಲ್ಲಿ ಟಿವಿ ಇಲ್ಲದೆ ಚಂದನ ವಾಹಿನಿ ತರಗತಿಗಾಗಿ ಅಣ್ಣ ತಂಗಿ ಪರದಾಡುತ್ತಿರುವ ವಿಚಾರವನ್ನು ಬೆಳಕಿಗೆ ತಂದಿತ್ತು. ಸದ್ಯ ಸಹೃದಯರ ನೆರವು ಈ ಬಡ ಕುಟುಂಬಕ್ಕೆ ಹರಿದು ಬಂದಿದೆ. ಕಿರಿಯ ಕುಸುಮ ಮಿಷನ್ ಲೀಗ್ ಮಕ್ಕಳ ತಂಡದಿಂದ ಸ್ಮಾರ್ಟ್ ಟಿವಿ ಮತ್ತು ಡಿಟಿಎಚ್ ಸಂಪರ್ಕವನ್ನು ಕಲ್ಪಿಸಲಾಗಿದೆ. ರೆವರೆಂಡ್ ಫಾದರ್ ಆದರ್ಶ್ ಜೋಸೆಫ್ ನೇತೃತ್ವದಲ್ಲಿ ಮನೆಗೆ ಭೇಟಿ ನೀಡಿ ಇವುಗಳನ್ನು ಹಸ್ತಾಂತರಿಸಲಾಗಿದೆ. ಅಂದಹಾಗೆ ಕಡಬ ಶಾಲೆಯ ಹಳೆ ವಿದ್ಯಾರ್ಥಿಗಳು ಸೇರಿ ಕೊರಿಯರ್ ಮೂಲಕ ಬೆಂಗಳೂರಿನಿಂದ ಕಳುಹಿಸಿಕೊಟ್ಟಿರುವುದು ಮಕ್ಕಳ ಮೊಗದಲ್ಲಿ ಸಣ್ಣ ನಗು ಹಮ್ಮುವಂತೆ ಮಾಡಿದೆ. ನೆಲ್ಯಾಡಿ ಸಂತ ಅಲ್ಫೋನ್ಸ ಚರ್ಚಿನ ಮತ್ತು ಆರ್ಲಾ ಸಂತ್ ಮೇರಿಸ್ ಚರ್ಚಿನ ಕಿರಿಯ ಕುಸುಮ ಸಂಘಟನೆಯ ಮಕ್ಕಳು ಇವತ್ತು ವರ್ಣೆಂಬ ವಿದ್ಯಾರ್ಥಿಗೆ ಟಿವಿಯನ್ನು ದಾನವಾಗಿ ಮಾಡುವುದರ ಮೂಲಕ ಒಂದು ಸಮಾಜ ಸೇವೆಗೆ ಮುಂದೆ ಬಂದಿದ್ದಾರೆ. ಪ್ರಥಮವಾಗಿ ಈ ಮಕ್ಕಳನ್ನು ನಾನು ಅಭಿನಂದಿಸುತ್ತಿದ್ದೇನೆ. ಅದೇ ರೀತಿ ಶಿಕ್ಷಣ ಸಚಿವರಾದ ಸನ್ಮಾನ್ಯ ಸುರೇಶ್ ಕುಮಾರಲ್ಲಿ ಒಂದು ಮನವಿ ಮಾಡುತ್ತಿದ್ದೇನೆ. ತಾವುಗಳು ಈಗಾಗಲೇ ಆನ್ಲೈನ್ ಶಿಕ್ಷಣವನ್ನು ಪ್ರಸ್ತಾಪನೆ ಸಲ್ಲಿಸಿದ್ದೀರಾ. ಅನೇಕ ಟಿವಿ ಚಾನೆಲ್ಗಳ ಮೂಲಕ ಆನ್ಲೈನ್ ಶಿಕ್ಷಣವನ್ನು ಮಾಡ್ತಾ ಇದ್ದೀರಾ. ಅನೇಕ ಗ್ರಾಮದ ಮಕ್ಕಳು, ಬಡ ಕುಟುಂಬದ ಮಕ್ಕಳು ಈ ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ ಎಂಬುದು ನೀವು ಗಮನಹರಿಸಿ ಸೂಕ್ತವಾದ ಪರಿಹಾರವನ್ನು ಒದಗಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ.